ವಿವಿಧ ಕಲಾ ಪ್ರಕಾರಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ತುಳು ಭಾಷೆಯ ಬಗ್ಗೆ ಅಭಿರುಚಿ, ಅಭಿಮಾನ ಮೂಡಿಸುವ ಕಾರ್ಯ ಶ್ಲಾಘನೀಯ ಎಂದು ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿಯವರು ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಮಂಗಳೂರಿನ ತುಳು ಭವನದಲ್ಲಿ ಹಮ್ಮಿಕೊಂಡ ಜೋಕ್ಲೆ ಕಲಾ ಚಾತುರ್ಪೋ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಲಾ ಕಾಲೇಜು ಹಂತದಲ್ಲಿ ವಿವಿಧ ತುಳು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತುಳು ಭಾಷೆ ಹಾಗೂ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ವಿಚಾರಗಳನ್ನು ಯುವ ಜನತೆಗೆ ತಿಳಿಸಿಕೊಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಕೆಲಸ ಅಭಿನಂದನೀಯ ಎಂದು ರಾಜೇಶ್ ಶೆಟ್ಟಿಯವರು ಹೇಳಿದರು. ಈ ಭಾಷೆ ಸ್ಟಾರ್ಟ್ ಆದ ಸಂಸ್ಕೃತ ನಾವೆಂದು ಸ್ಫುರಣ ಆಪನಂಚಿನ ಒವೇ ಶಬ್ದಗಳು ಅವು ಅತ್ಯಂತ ಒಂಜಿ ಪರಿಣಾಮಕಾರಿಯಾಗಿ ಒಂದು ಶಬ್ದವನ್ನದು ಬೀಜಾಕ್ಷರಗಳ ಉತ್ಪತ್ತಿಯಾಗುವುದು. ಇದು ಭಾಷೆಯ ಮೂಲಕ ಹೋಗಿಲ್ಲ. ಐಂ ರೀಂ ಕ್ಲೀಂ ಶ್ರೀಂ ಇಂಚಪುರ ಆಯ್ತಾ ಆ ಭಾಷಾ ಉತ್ಪತ್ತಿ ಆಗುವುದು. ಈ ತೂಂದು ಪೋನಾಗ ದಾಯಕನಾಗ ದೈವಿಕ ಈ ಶಕ್ತಿ ಬೀಜಾಕ್ಷರಗಳು ಅತ್ಯಂತ ಈಸಿಯಾಗಿ ಬೇಗ నాకు ಅವು ಲಿಂಕ್ ಆಗಿ ಕನೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂಡಾಗ ಪರಾಪಶ್ಯಂತಿ ಮಾಧ್ಯಮ ವೈಖರಿ ಪಡೆದ ನಾನು ವಾಣಿನ ಬಗ್ಗೆ ಉಲ್ಲೇಖ ಬರುತ್ತೆ. ಪರಾಪಶ್ಯಂತಿ ಮಾಧ್ಯಮ ವೈಖರಿ ಓ ಪರಾಣ ಸ್ಟಾರ್ಟ್ ಆಗೋಣ ಉತ್ಪತ್ತಿ ಆಗೋಣ ಅವು ಪಶ್ಯಂತಿಗೆ ಬಂದ ಮಾಧ್ಯಮ ರೂಪದ ವೈಖರಿಯಾದ ಅವು ಪ್ಲೇ ಮಾಡ್ಕೊಂಡು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ವಹಿಸಿ ಮಾತನಾಡಿ, ಅಕಾಡೆಮಿ ವತಿಯಿಂದ ತುಳು ಭಾಷೆ ಉಳಿವಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ನಮ್ಮ ಪುಸ್ತಕಗಳಿಂದ ಈ ಕಥೆ ಸುಮಾರು ದಾಖಲಾದ ಅಕಾಡೆಮಿ ಮನೆಯ ವಿವೇಕ ಸೂತ ಅಧ್ಯಕ್ಷರ ಜೋಗುಲ ಕಥೆಗಳು ಬಂದು ಈ ಕಥೆ ಮಾತ್ರ ಪ್ರಕಟ ಮಾಡ್ತಾರೆ. ಜೋಗುಲು ನಮ್ಮ ಊರದ ಜೋಗುಲು ಆ ಕಥೆಯನ್ನು ಸ್ವಲ್ಪ ಪಂಪಟ್ಟಿದ್ದಾರೆ ಸ್ಪರ್ಧೆ ದೇವ ಬೊಕ್ಕ ತುಳುತ ನೃತ್ಯಗಳು ನಲಿಕೆ ಚಿತ್ರಗಳು ಕೂಡ ಇಂಜಿನ ಮಾತ ಸ್ಪರ್ಧೆ ಆ ಸ್ಪರ್ಧೆ ಜೋಗುಲು ಅಂತ ಉಮೇದು ಬರಬೇಕು ಪದ ಮಾಡುತ್ತೆ ಉಮೇದು ಬರಬೇಕು. ಆ ಮೂಲಕ ತುಳುತ ಈ ಮೌಖ್ಯ ಹುಟ್ಟಾಡೋದು ತುಳುತ ಬಗ್ಗೆ ಅಭಿರುಚಿ ಹುಟ್ಟಾಡೋದು ಆಶಯ ಕಾರ್ಯಕ್ರಮ ನೀವಲ್ಲ ಬೊಕ್ಕ ಈ ಕಾರ್ಯಕ್ರಮದ ಬೊಕ್ಕ ಎಲ್ಲ ಸುಮಾರು 14 ಶಾಲೆಗೆ ತುಳು ಈ ತೃತೀಯ ಭಾಷೆ ಆಗಿ ಯಾರ್ಯಾರು ಪಾಠ ಪ್ರವಚನ ಮಾಡೋದು. ಪ್ರತಿ ವರ್ಷದ SSLC ಪರೀಕ್ಷೆಯಲ್ಲಿ ಕಡಿಮೆ 800 ತುಳು SSLC ಪರೀಕ್ಷೆ ತುಳು ಪಠ್ಯದ ಒಂದು ಬರೆದು ಪಾಸ್ ಆಗೋಲ್ಲ ತೆಲುಗಿನ ವಿಷಯ ಇದು ಕೆಲವು ಶಾಲೆಗಳಿಗೆ ಗೊತ್ತುಪಾದ ನಾನು ಪರವಾಗಿಲ್ಲ ಅವು ಕನ್ನಡ ಮೀಡಿಯಂ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆಗಿಂತ ತುಳು ಪಠ್ಯ ಬೋಧನೆ ಪಠ್ಯ ತೃತೀಯ ಭಾಷೆ ನಡಪಾವ ಕೆಲಸ ನಡೆದು ಸಮಾರಂಭದಲ್ಲಿ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಅಕ್ಷಯ್ ಕುಮಾರ್, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಪದ್ಮನಾಭ ಅಮೀನ್, ಲಯನ್ಸ್ ಜಿಲ್ಲಾ ಸಂಯೋಜಕಿ ಆಶಾ ನಾಗರಾಜ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಅಕಾಡೆಮಿಯ ಸದಸ್ಯೆ ಅಕ್ಷಯ್ ಆರ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸದಸ್ಯ ಬೂಬಾ ಪೂಜಾರಿ ಮಳಲಿ ಸ್ವಾಗತಿಸಿದ್ರು. ಸದಸ್ಯ ಪಾಂಗಾಳ ಬಾಬು ಕೊರಕ ವಂದಿಸಿದ್ರು. ವಿದ್ಯಾರ್ಥಿಗಳಿಗಾಗಿ ತುಳು ಭಾಷಣ, ತುಳು ಜಾನಪದ ಕತೆ ಹೇಳುವುದು, ತುಳು ಭಾವಗೀತೆ, ತುಳು ಜಾನಪದ ನೃತ್ಯ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಿನ್ನ ಜಾಗಡಿತಿನ
ಕುಕ್ಕುದ ಮರ ಬೊಕ್ಕ ಪೆಲೆತ ಮರನ ಕಟ್ಪೋಡು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.